ಶಾನವಾಜ್ ಮುಲ್ಲಾ. ಇವತ್ತು ನನ್ನ ಕೆಲಸದ ನಿಮಿತ್ತ ಮಂಗಳೂರಿಗೆ ಭೇಟಿ ಕೊಟ್ಟಿದ್ದೆ. ಆದರೆ ನಮ್ಮ ಆತ್ಮೀಯರಾದ ಇಸ್ಮಾಯಿಲ್ ಶಾಫಿ, ನಮ್ಮ ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ಮಹಾವೇದಿಕೆಯ ಜಿಲ್ಲಾಧ್ಯಕ್ಷರ ಮನೆಗೆ ಇವತ್ತು ನಾನು ಭೇಟಿ ಕೊಟ್ಟು ಅವರ ಜೊತೆ ಕಳೆದ ಸಮಯ ಒಂದು ಅವಿಸ್ಮರಣೀಯ, ಒಬ್ಬ ಉತ್ತಮ ಸಾಮಾಜಿಕ ಕಾರ್ಯಕರ್ತರಾಗಿ ಅವರು ಹೊರಹೊಮ್ಮುತ್ತಿದ್ದಾರೆ. ದೇವರು ಅವರಿಗೆ ಒಳ್ಳೆಯ ಆರೋಗ್ಯ, ಆಯುಷ್ಯ ಹಾಗೂ ಅವರ ಕೆಲಸಗಳಲ್ಲಿ ಅವರಿಗೆ ಒಂದು ತುಂಗಕ್ಕೆ ಏರಿಸಲಿ ಅಂತ ನಾವು ನಮ್ಮ ದುವಾ ಮಾಡುತ್ತೇವೆ. ಇವತ್ತು ಬೆಂಗಳೂರಿಂದ ಕೆಲಸದ ಕಾರ್ಯ ಬಗ್ಗೆ ಮಂಗಳೂರಿಗೆ ಭೇಟಿ ಕೊಟ್ಟ ನಮ್ಮ ಅಲ್ಪಸಂಖ್ಯಾತ ಘಟಕದ ರಾಜ್ಯ ಉಪಾಧ್ಯಕ್ಷರಾದ ಶಹನಾಜ್ ಮುಲ್ಲರವರು ಅನಿರೀಕ್ಷಿತವಾಗಿ ನಮ್ಮ ಮನೆಗೆ ಇವತ್ತು ಭೇಟಿ ಕೊಟ್ಟದ್ದು ನನಗೆ ತುಂಬ ಸಂತೋಷವಾಯಿತು. ಮಾಷಾ ಅಲ್ಲಾ, ಅವರು ನನ್ನಂಥ ಒಬ್ಬ ಸಮಾಜ ಸೇವಕನ ಮನೆಗೆ ಬಂದು ನಮ್ಮೊಟ್ಟಿಗೆ ಸ್ವಲ್ಪ ಸಮಯ ಕಳೆದು ನಮ್ಮ ಕೆಲಸ ಕಾರ್ಯಗಳ ಬಗ್ಗೆ ವಿಚಾರಿಸಿದರು. ಮಾಷಾ ಅಲ್ಲಾ, ತುಂಬ ಸಂತೋಷಪಟ್ಟೆ. ಅದೇ ರೀತಿ ನಮ್ಮ ಶಹನಾಜ್ ಮುಲ್ಲರವರು ರಾಜಕೀಯವಾಗಿಯೂ ಅವರು ಇನ್ನು ಮುಂದೆ ಬರಬೇಕು, ಅವರಿಗೆ ಒಳ್ಳೆಯ ಸ್ಥಾನಮಾನ ಸಿಗಬೇಕು ಎಂಬುದು ನನ್ನ ಒಂದು ದುವಾ ಯಾವಾಗಲೂ ಅವರಿಗೆ ಇದೆ. ಮುಂದಿನ ದಿನಗಳಲ್ಲಿ ಇವರಂಥ ನಾಯಕರುಗಳು ಸಮುದಾಯದ ಬಗ್ಗೆ ಚಿಂತನೆ ಉಳ್ಳವರಾಗಿದ್ದಾರೆ. ಸಮುದಾಯಕ್ಕೆ ಒಂದು ಕೆಲಸ ಮಾಡಲು ಅತ್ಯಗತ್ಯವುಳ್ಳ ನಾಯಕರಾಗಿದ್ದಾರೆ. ಅದೇ ರೀತಿ ಇವರ ರಾಜಕೀಯ ಭವಿಷ್ಯ ಉಜ್ವಲವಾಗಲೆಂದು ನಾನು ಅವರಿಗೆ ಶುಭ ಹಾರೈಸ್ತಾ ಇದ್ದೇನೆ. ನನ್ನ ಮನೆಗೆ ಭೇಟಿ ಕೊಟ್ಟು ನನಗೆ ಶುಭ ಹಾರೈಸಿದ ಶಹನಾಜ್ ಮುಲ್ಲರವರನ್ನು ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸುತ್ತಾ, ಅವರು ನನ್ನ ಎಲ್ಲ ಕೆಲಸ ಕಾರ್ಯಕ್ಕೆ ಒಂದು ಮಾರ್ಗದರ್ಶನ ನೀಡುತ್ತಾ ಬಂದಿದ್ದಾರೆ. ಮುಂದೆಯೂ ನನಗೆ ಒಳ್ಳೊಳ್ಳೆಯ ಸಮಾಜ ಸೇವೆ ಬಗ್ಗೆ ಕೆಲಸ ಮಾಡಲು ಪ್ರೇರಣೆ ಮಾಡ್ತಾ ಇದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ನಮ್ಮ ಸಮಾಜ ಸೇವೆಯು ಇನ್ನೂ ಕೂಡ ಜಾಸ್ತಿ ಮಾಡಲು ನಾವು ಇವರಂಥ ನಾಯಕರುಗಳಿಂದ ನಮಗೆ ಒಂದು ಪ್ರೇರಣೆ ಆಗಿದೆ, ನಮಗೆ ಒಂದು ಉತ್ಸಾಹ ಬರುತ್ತಾ ಇದೆ. ಆದ್ದರಿಂದ ಇವರೊಟ್ಟಿಗೆ ಬಂದ ನಮ್ಮ ಆತ್ಮೀಯರಾದ ಚಿಕ್ಕಮಗಳೂರಿನ ನಾಸೀರ್ ಭಾಯ್ ಹಾಗೂ ರಹೀಂ ಭಾಯ್ ಅವರು ಒಟ್ಟಿಗೆ ಇದ್ದಾರೆ. ಮಾಷಾ ಅಲ್ಲಾ, ಇವರೆಲ್ಲ ಒಂದು ಒಟ್ಟಿಗೆ ಕೂತು ನಾವೊಂದು ಸ್ವಲ್ಪ ಅರ್ಧ ಗಂಟೆ ಸಮಯ ನಮ್ಮ ಸಮಾಲೋಚನೆ ಮಾಡಿದ್ದೇವೆ. ಅಲ್ಹಮ್ದುಲಿಲ್ಲಾ, ಅಲ್ಲಾಹು ನಮ್ಮ ಸಮುದಾಯಕ್ಕೆ ಇನ್ನೂ ಕೂಡ ಕೆಲಸ ಮಾಡಲು ಇವರಂಥ ನಾಯಕರುಗಳು ಮುಂದೆ ಬರಲಿ ಅಂತ ಹೇಳುತ್ತಾ ನಾನು ನನ್ನ ಎರಡು ಮಾತನ್ನು ವಿರಾಮ ಹಾಕ್ತೇನೆ.